ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದೀರಾ? ಆಯಿತಾ ಬೆಳಿಗ್ಗೆ ಕಾಫಿ ತಿಂಡಿ ಚಾ? ನಾನು ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಸಿಂಪಲಾಗಿ ಕುಕ್ಕರಲ್ಲೇ ಮಾಡೋಣ ಅಂತ. ಅದು ಹೇಗೆ ಮಾಡೋದು ಅಂತ ಏನು ತೋರಿಸ್ತೀನಿ. 5 ಮೊಟ್ಟೆ ತಗೊಂಡಿದ್ದೀನಿ. ನಾನೀಗ ಬಾಸ್ಮತಿ ರೈಸ್ ತಗೊಳ್ತಾ ಇದ್ದೀನಿ. 1.5 ಲೋಟದಷ್ಟು. ನಾನು ಈಗಲೇ ವಾಶ್ ಮಾಡಿ ಇಡ್ತೀನಿ, ಯಾಕಂದರೆ ವಾಶ್ ಮಾಡಿ ಒಂದು 20 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರು ಇಟ್ಕೊಡ್ಬೇಕು. ಇಲ್ಲಾಂದರೆ 15 ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು. ನಾನೊಂದು 15 ಮಿನಿಟ್ಸ್ ಇಡ್ತಾ ಇದ್ದೀನಿ. ವಾಶ್ ಮಾಡಿ ಒಂದು 2-3 ಸಲ ವಾಶ್ ಮಾಡಿದರೆ ಸಾಕು. ಡಸ್ಟ್ ಏನಾದರೂ ಇದ್ದರೆ ಹೋಗಬೇಕಲ್ಲ. ಸಂಡೇ ನೀವೇನೆಲ್ಲ ಸ್ಪೆಷಲ್ ಮಾಡ್ತೀರಿ? ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂತಿದ್ದೆ. ನನ್ನ ಮಗನಿಗೆ ಬೇಡ ಅಂತೆ, ಹಾಗೆ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮತ್ತು ಈಸಿ ಸಹ ಉಂಟು, ಏನು ಕಷ್ಟ ಇಲ್ಲ. ಚಿಕನ್ ಸುಕ್ಕ ಮಾಡೋಣ ಅಂತ. ಅದು ಆಲ್ರೆಡಿ ನಾವು ಒಂದು ವಿಡಿಯೋ ಹಾಕಿದ್ದೀವಿ, ಅದಕ್ಕೆ ನಾನು ರೆಸಿಪಿದು ಅದನ್ನೇನು ಹಾಕಲ್ಲ, ಹಾಗೆಯೇ ಕಂಟಿನ್ಯೂ ಮಾಡಿಕೊಂಡು. ಫ್ರೆಂಡ್ಸ್, ಇದು ಚಿಕನ್ ಇದು ಕರಿದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾರೆಲ್ಲ ನೋಡಿಲ್ಲ ಒಮ್ಮೆ ನೋಡ್ಕೊಂಡು ಬನ್ನಿ. ಓಕೆ, ಇಷ್ಟು ನೀರು ಹಾಕಿಟ್ಟಿದ್ದೀನಿ. ಒಂದು 1/4 ಗಂಟೆ ಇಟ್ಕೊಳ್ಬೇಕು. ನಾನು ಸೊಪ್ಪು ಆವಾಗಲೇ ಕಟ್ ಮಾಡಿಕೊಂಡಿದ್ದೀನಿ. ಇಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕಮ್ಮಿ ಕೊತ್ತಂಬರಿ ಸೊಪ್ಪಿಗಿಂತ ಒಂದು ಅರ್ಧದಷ್ಟು ಕಮ್ಮಿ ಪುದೀನ ತಗೊಂಡಿದ್ದೀನಿ. ಆಗೀಗ ಅದರಲ್ಲೇ ಇಷ್ಟು ದೊಡ್ಡ ಆನಿಯನ್, ಸಣ್ಣದಿದ್ದರೆ 2 ತಗೊಳ್ಳಿ, ಸ್ವಲ್ಪ ದೊಡ್ಡದಿದ್ದರೆ ಒಂದೇ ಸಾಕು. ಎಗ್ ಬಿರಿಯಾನಿ ಕೆಲವರಿಗೆ ಇಷ್ಟ ಆಗಲ್ಲ, ಅಂದರೆ ಸಪ್ಪೆ ಇರ್ತದೆ ಅಂತ ಹೇಳ್ತಾರೆ ಚಿಕನ್ ಬಿರಿಯಾನಿಗಿಂತ. ಆದರೆ ಎಗ್ ಬಿರಿಯಾನಿನ ಸ್ವಲ್ಪ ಮೊಟ್ಟೆನ ನಾನು ತೋರಿಸ್ತೀನಿ ಈಗ ಹೇಗೆ ಅಂತ. ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಸಂಡೇ ಏನಾದರೂ ಚಿಕನ್ ಮಾಡಿದ್ರೇ ಅದು ಸಂಡೇ ಅಂತ ಅನಿಸೋದು ಕೆಲವರಿಗೆ, ನಮಗೂ ಹಾಗೇನೆ. ಇಲ್ಲಾದರೆ ಸಂಡೇ ಅಂತ ಆ ಫೀಲಿಂಗ್ ಸಿಗಲ್ಲ. ಯಾವಾಗಲೂ ಕೆಲಸಕ್ಕೆ ಹೋಗುವವರಿಗೆ ಸಂಡೇ ಒಂದು ಫ್ರೀ ಅಂತ ಹೇಳ್ತಾರೆ. ಹೌದು, ಯಾಕಂದರೆ ಬೇರೆ ದಿನ ಕೆಲಸಕ್ಕೆ ಹೋಗ್ತೀವಲ್ಲ. ಈಗ ಸಂಡೇ ಸ್ವಲ್ಪ ನಮಗೆ ಫ್ರೀ ಅಂತೆಲ್ಲ, ಮನೆಯಲ್ಲಿ ಕೆಲಸ ಮಾಡಲೇಬೇಕು. ನನಗೆ ಯಾವಾಗಲೇ ಈರುಳ್ಳಿ ಕಟ್ ಮಾಡಿದ್ದು ಕಣ್ಣಲ್ಲಿ ನೀರು ಬರ್ತಾ ಉಂಟು. ನಮ್ಮ ಮನೆಯವರಿಗೆ ಅದು ಗೊತ್ತಾಗಲ್ಲ. ಅವ್ರು ಎಂತ ಅಂತ ಕೇಳ್ತಿದ್ದಾರೆ. ಅವರು ಕಟ್ ಮಾಡಿದರೆ ಗೊತ್ತಾಗ್ತಿತ್ತು ಹೌದು ಅಂತ ಅಲ್ವಾ. ಅವ್ರು ಎಂತ ಅಂತ ನನ್ನ ಹತ್ರ ಕೇಳ್ತಿದ್ದಾರೆ, ಅದೇನು ಹಾಗೆ ಬರುವುದು ಅಂತ. ಕಣ್ಣಲ್ಲಿ ನೀರು ಬರೋದು ಯಾಕಂದ್ರೆ ನಿಮ್ಗೆ ಗೊತ್ತಾ? ಗೊತ್ತಿದ್ದಿ. ನಾನು ಹಾಕಿದ ಈರುಳ್ಳಿ ವಿಡಿಯೋ ನೀವು ನೋಡಲಿಲ್ಲ? ನಾನು ನೋಡಿದ್ದೀನಿ, ಅದೀಗ ಮರ್ತೋಗಿದೆ. ಅದನ್ನು ನೆನಪಿಟ್ಕೊಳ್ಳಿಕ್ಕೆ ಆಗಲ್ಲ. ಎಷ್ಟೊಂದು ನೆನಪು ಮಾಡಿಕೊಂಡಿರುವುದು. ಅದು ಕಣ್ಣಲ್ಲಿ ನೀರು ಬರುವುದು ಯಾಕೆ ಅಂತ ನಾನು ಒಮ್ಮೆ ವಿಡಿಯೋ ನೋಡಿದ್ದೆ, ಆದರೆ ಅದು ಮರ್ತೋಗಿದೆ. ಇನ್ನೊಮ್ಮೆ ನೋಡ್ತೀನಿ. ನೀವು ಯಾರೆಲ್ಲ ನೋಡಿಲ್ವಾ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಡು ಬನ್ನಿ ಒಮ್ಮೆ. ಮತ್ತು ಕಣ್ಣಲ್ಲಿ ನೀರು ಯಾಕೆ ಬರುವುದು ಅಂತ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಆವಾಗ ಕಟ್ ಮಾಡಿದ ಒಂದು ಈರುಳ್ಳಿ, ಪಲಾವ್ ಎಲೆ ನಾನು ಕಟ್ ಮಾಡಿ ಹಾಕಿದೆ. ಯಾಕಂದರೆ ಇಡೀ ಹಾಕಿದರೆ ಅದರಷ್ಟು ಸ್ಮೆಲ್ ಗೊತ್ತಾಗಲ್ಲ, ಅದಕ್ಕೋಸ್ಕರ ಕಟ್ ಮಾಡಿ ಹಾಕಿದೆ. ಕಟ್ ಮಾಡಿ ಹಾಕಿ ಚೆನ್ನಾಗಾಗ್ತದೆ. ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಕಲರ್ ಬಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಆಯಿತು. ನಾನು ಇದಕ್ಕೆ ಮೆಣಸಿನ ಹುಡಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಈಗ ಪುದೀನ ಸೊಪ್ಪು ಮತ್ತು ಟೊಮೆಟೊ ಇಷ್ಟನ್ನು ಹಾಕಿದೆ. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದರಲ್ಲಿ 1.5 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಉಂಟು. ನಾನು ಇದರಲ್ಲಿ ಈಗ ಹಾಕೋದು ಒಂದಿಷ್ಟು ಹಾಕ್ತಾಯಿದ್ದೀನಿ, ಇಷ್ಟು ಇಡ್ತೀನಿ. ಫ್ರೆಂಡ್ಸ್, ಇದರ ಬಗ್ಗೆ ನಾನೀಗ ಎಗ್ ಬಿರಿಯಾನಿ ಮಾಡೋದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ರೆಸಿಪಿ ಬೇಕು ಅಂತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ನಾನು ಮಾಡಿ ತೋರಿಸ್ತೀನಿ. ಸಂಡೇ ಸ್ಪೆಷಲ್ ಚಿಕನ್ ಸುಕ್ಕ ರೆಡಿ ಆಯಿತು. ಚಿಕನ್ ಸುಕ್ಕ ರೆಸಿಪಿ ನಾನು ಒಮ್ಮೆ ಪ್ಯಾಕೆಟಲ್ಲಿ ಮಾಡಿ ಹಾಕಿದ್ದೀನಿ. ಅದು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೋಡಿ ಹೇಗೆ ಅಂತ. ಅಂದರೆ ಅದು ಹುಡಿ ಹಾಕಿ ಮಾಡಿ ತೋರಿಸಿದ್ದು. ಹೀಗೇ ಮಾಡಿದ್ದು ನಿಮಗೆ ರೆಸಿಪಿ ಬೇಕು ಅಂತ ಇದ್ದರೆ ಖಂಡಿತ ನೀವು ಕಮೆಂಟಲ್ಲಿ ತಿಳಿಸಿ, ಖಂಡಿತ ಮಾಡಿ ತೋರಿಸ್ತೀನಿ ರೆಸಿಪಿನ. ಇದು ಸಂಡೇ ಸ್ಪೆಷಲ್. ಇನ್ನು ಒಂದು ಕಬಾಬ್ ಮಾಡಬೇಕು, ಅದಕ್ಕೆ ಒಂದು ಜಾಸ್ತಿ ಮಾಡಲ್ಲ, ನನ್ನ ಮಗನಿಗೋಸ್ಕರ ಇಷ್ಟು ಕಬಾಬ್ ಮಾಡಿ. ಪನ್ನೀರುಂಟು, ಪನ್ನೀರ್ದು ಚಿಲ್ಲಿ ಮಾಡಿದರೆ ಒಂದು ಅಡಿಗೆ ರೆಡಿ ಸಂಡೇ. ನೋಡಿ ನನ್ನ ಸಂಡೇ ಸ್ಪೆಷಲ್ ಎಗ್ ಬಿರಿಯಾನಿ, ಕಬಾಬು ಮತ್ತು ಪನ್ನೀರ್ ಚಿಲ್ಲಿ ಮತ್ತು ಚಿಕನ್ ಸುಕ್ಕ.
ಓಕೆ, ಇಷ್ಟೊತ್ತಾಯಿತು, ರೆಡಿ ಆಯಿತು. 1:15 ಆಯಿತು ನಂದು ರೆಡಿ ಆಯಿತು. ಈಗ ಊಟಕ್ಕೆ ಇನ್ನು ಕೂರುದು. ಪನ್ನೀರು ಮೊನ್ನೆ ತಂದಿದ್ದೆ, 1 ವೀಕ್ ಆಯಿತು. ಅದಕ್ಕೆ ತುಂಬ ದಿನ ಬೇಡ ಇಡುವುದು ಅಂತ ಇವತ್ತು ಮಾಡಿದ್ದು. ಮತ್ತು ಈವ್ನಿಂಗ್ ಬಂದು ಸುಸ್ತಾಗಿರ್ತದಲ್ಲ, ಅದಕ್ಕೆ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಮಾಡಿದೆ. ಮತ್ತು ಎಗ್ ಬಿರಿಯಾನಿ ನನ್ನ ಮಗನಿಗೋಸ್ಕರ ಮಾಡಿದ್ದು. ಮತ್ತು ಕಬಾಬು ಸೇಮ್, ಅದು ಯಾವಾಗಲೂ ಮಾಡೋದೆ, ಅದೇನು ಸ್ಪೆಷಲ್ ಏನಿಲ್ಲ. ಮತ್ತು ಚಿಕನ್ ಸುಕ್ಕ. ಸೂಪರ್ ಆಗಿದೆ, ಚೆನ್ನಾಗಿದೆ. ಇದು ನಾನು ಫ್ರೈ ಮಾಡಿದ್ದು. ಚಾನಲ್ ಇಷ್ಟೆಲ್ಲ ಮಾಡಬೇಕಲ್ಲ, ಹಾಗೆ ಎಲ್ಲ ವಿಡಿಯೋ ಮಾಡಿರಲಿಲ್ಲ ಅಡಿಗೆದು. ನೀವು ಕಮೆಂಟಲ್ಲಿ ತಿಳಿಸಿ ನನಗೆ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸಿ. ಕಮೆಂಟ್ ಹಾಕಿದರೆ ಖಂಡಿತ ಮಾಡಿ ತೋರಿಸ್ತೀನಿ. ಓಕೆ, ಆಯಿತು. ಮಧ್ಯಾಹ್ನ ಆಗಿ ಊಟ ಎಲ್ಲ ಆಗಿ ಸ್ವಲ್ಪ ಮಲಗಿ ಎದ್ದೇಳುವ ಅಷ್ಟೊತ್ತಿಗೆ ಸಂಜೆ ಆಗಿ ಹೋಯಿತು. ಈಗ ನೋಡಿ, ನಮ್ಮನೆಗೆ ಒಂದು ಹೊಸ ಗೆಸ್ಟ್ ಬಂದಿದ್ದಾರೆ ನೋಡಿ. ಚಕ್ಕುಲಿ ತಿಂತಾ ಇದೆ, ನಮ್ಮ ಅಮ್ಮ ತಂದು ಹಾಕಿದ್ರು, ತಿಂತಾ ಇದೆ. ಹಾಗೆ ಇವತ್ತಿದ್ದು ನಾನು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಮತ್ತು ಡಿಸ್ಲೈಕ್ ಕೊಟ್ಟರು ಪರವಾಗಿಲ್ಲ, ಯಾಕೆ ಕೊಟ್ರಿ ಅಂತ ಒಂದು ಕಮೆಂಟ್ ಹಾಕಿ. ಓಕೆ, ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.